ಯೆಹೋವನ ಹೆಸರಿನಲ್ಲಿ ಒಳಗೆ ಬರುವವನಿಗೆ ಆಶೀರ್ವಾದ. ಯೆಹೋವನ ಮಂದಿರದಲ್ಲಿರುವ ನಾವು ನಿಮ್ಮನ್ನು ಆಶೀರ್ವದಿಸುತ್ತೇವೆ. ಗುರುವಾರ 2 ನವೆಂಬರ್ 2023 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ವೇದ ಭಾಗವು ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ 3ನೇ ಅಧ್ಯಾಯದ 18ನೇ ವಚನ. ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಬಾಯೋಪಚಾರದಿಂದಾಗಲಿ ಪ್ರೀತಿಸುವವರಾಗಿರಬಾರದು. ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ನಾವು ಪ್ರೀತಿಸುತ್ತೇವೆ ಎಂಬುದಾಗಿ ಹೇಳುವಾಗ ಅದು ಕೃತ್ಯದಲ್ಲಿ ಇರುವಂಥದ್ದಾಗಿರಬೇಕು, ಸತ್ಯವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಪ್ರೀತಿ ಕೃತ್ಯದಲ್ಲಿ. ಯೋಹಾನನು ಬರೆಯುವಂತೆ ಪತ್ರಿಕೆಯಲ್ಲಿ ದೇವರ ಅಪಾರವಾದಂಥ ಪ್ರೀತಿಯ ನಿಮಿತ್ತವಾಗಿ ಬಹಳ ಸ್ಪಷ್ಟವಾಗಿ ಹೇಳುವಂತವನಾಗಿದ್ದಾನೆ. ದೇವರೇ ಪ್ರೀತಿ ಸ್ವರೂಪನೆಂಬುದಾಗಿ ಹೇಳುತ್ತಾ, ದೇವರು ತನ್ನ ಅಪಾರ ಪ್ರೀತಿಯನ್ನು ನಮ್ಮೆಲ್ಲರ ಮೇಲೆ ಸುರಿಸಿದ್ದಾನೆ, ತೋರಿಸಿದ್ದಾನೆಂಬುದಾಗಿ ಅನೇಕ ರೀತಿಯಲ್ಲಿ ದೇವರ ಪ್ರೀತಿಯನ್ನು ಸ್ಪಷ್ಟವಾಗಿ ಇಲ್ಲಿ ವಿವರಿಸುವಂತವನಾಗಿದ್ದಾನೆ. ಮತ್ತು ದೇವರ ಪ್ರೀತಿಯನ್ನು ಅನುಭವಿಸಿದಂಥ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದಾಗಿ, ನಾವು ಹಗೆ ಮಾಡುವಂಥವರಲ್ಲ, ಪ್ರೀತಿ ಮಾಡುವಂಥವರಾಗಬೇಕೆಂಬುದಾಗಿ ಇಲ್ಲಿ ಯೋಹಾನನು ಹೇಳುವಂತವನಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಈ ಒಂದು ವಚನದಲ್ಲಿ ಪ್ರೀತಿಯ ವಿಚಾರ ಅನೇಕರು ಮಾತನಾಡುವಂಥದ್ದು, ಹೇಳುವಂಥದ್ದು ಇರಬಹುದು. ಆದರೆ ಬರೀ ಮಾತಿನಿಂದ ನಾವು ಪ್ರೀತಿ ಎಂಬ ವಿಚಾರವನ್ನು ಹೇಳುವಂಥದ್ದಾಗಲಿ ಮಾತನಾಡುವಂಥದ್ದಾಗಲಿ ಅದು ಸಾಲದು. ಪ್ರೀತಿ ಎಂಬಂಥದ್ದು ಕೃತ್ಯದಲ್ಲಿ ಸತ್ಯದಲ್ಲಿ ತೋರಬೇಕೆಂಬುದಾಗಿ ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಈ ಲೋಕದ ಅನೇಕ ವಿಚಾರಗಳು ನಾವು ನೋಡುತ್ತಿರುವಾಗ ಪ್ರೀತಿಯ ಬಗ್ಗೆ ಅನೇಕ ವಿಚಾರದ ಮಾತುಗಳಿರಬಹುದು, ತೋರಿಸುವಂತ ವಿಧಗಳು ಬೇರೆ ಬೇರೆ ಇರಬಹುದು. ಆದರೆ ಅದು ಕೃತ್ಯದಲ್ಲಿ ಸತ್ಯದಲ್ಲಿ ಇಲ್ಲವಾಗಿ ಹೋದರೆ ಅದು ನಿಜವಾದಂಥ ಪ್ರೀತಿ ಅಲ್ಲ. ದೇವರ ಪ್ರೀತಿ ಕರುಣಿಸುವಂಥದ್ದು, ಕ್ಷಮಿಸುವಂಥದ್ದು, ತ್ಯಾಗ ಮಾಡುವಂಥದ್ದನ್ನು ಯೇಸು ಕ್ರಿಸ್ತನ ಪ್ರೀತಿಯಲ್ಲಿ ಕಂಡಿದ್ದೇವೆ. ಆ ಪ್ರೀತಿಯನ್ನು ಹೊಂದಿದಂಥವು ನಾವುಗಳು ಪ್ರೀತಿಯನ್ನು ಕಾರ್ಯರೂಪದಲ್ಲಿ, ಅಂದರೆ ಯಾರು ಕಷ್ಟದಲ್ಲಿ ದುಃಖದಲ್ಲಿ ನೋವಿದ್ದರೋ ಸಂತೈಸುವ ಮೂಲಕ, ಬಲಪಡಿಸುವುದರ ಮೂಲಕ, ಅವರೊಂದಿಗೆ ನಿಲ್ಲುವುದರ ಮೂಲಕ ಪ್ರೀತಿಯನ್ನು ನಾವು ಕೃತ್ಯದಲ್ಲಿ ತೋರಿಸುವಂತವರಾಗಿದ್ದೇವೆ. ಯೇಸುವಾದರೂ ಕ್ರೂಜೆಯಲ್ಲಿ ಪ್ರೀತಿಯನ್ನು, ಅಪಾರವಾದಂಥ ಪ್ರೀತಿಯನ್ನು ಕೃತ್ಯದಲ್ಲಿ ಕ್ರೂಜೆಯಲ್ಲಿ ತೋರಿಸಿದನು. ನಾವೂ ಸಹ ಈ ಲೋಕದಲ್ಲಿ ಪ್ರೀತಿಯನ್ನು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಿಸೋಣ. ಕರ್ತನೇ ದಯಾಮಯ ಸ್ವಾಮಿ, ನಿನ್ನ ಪ್ರೀತಿಯನ್ನು ಹಂಚುವಾಗ, ನಾವು ಈ ಲೋಕದಲ್ಲಿ ನಿನ್ನ ಪ್ರೀತಿ ತೋರಿಸುವಾಗ ಕೃತ್ಯದಲ್ಲಿ ಮಾಡಲಿಕ್ಕಾಗುವಂತ ಕೃಪೆ ಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.